ಸೊಲ್ಮೆಲು NammaKudla ತುಳು ವಾರ್ತೆಲು ಮುಖ್ಯಾಂಶಗಳು. ರಾಷ್ಟ್ರ ಬಾವುಟ ಪಾಡೋಣ ಜಾಗಿಡ್ ಕೇಸರಿ ಬಾವುಟ ಪಾಡೋಣ ಹಂತ ಮುಟುದುಂಡು ಹಿಜಾಬ್ ಓದಂಟ್ರಿ ನಿಯಂತ್ರಣ ಸರ್ಕಾರದ ಕೈ ಜಾರ್ದಿದೆ. ಕುಡ್ಲಡ ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಹರೀಶ್ ಕುಮಾರ್. ನೀರ್ಮಾರ್ಗ ಶಾಂತಿಗುರಿ ದೇವಸ್ಥಾನಡು ಪಿರ ಪ್ರತಿಷ್ಠೆ ಕಲಶಾಭಿಷೇಕವು ಅಟ್ಟಣೆ ಪುದೆ ಕಾಣಿಕೆ ಸಮರ್ಪಣೆ. ಬೋಳಾರ ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನದ ಪಾವಂಜೆ ಹಿಡಿದು ಶ್ರೀದೇವಿ ಮಹಾತ್ಮೆ ಸೇವೆ ಆಟ. ಸಾಯಿ ಪ್ರೊಡಕ್ಷನ್ಸ್ ಆ್ಯಂಡ್ ಈವೆಂಟ್ ಕಂಪನಿ ಹಿಡಿದು ಬೋಳಾರ ಸುಬ್ಬಯ್ಯ ಶೆಟ್ಟರಿಗೆ ಬೋಳಾರ ಪ್ರಶಸ್ತಿದ ಮರ್ಯಾದೆ. ಗಾನಶ್ರೀ ವಿದುಷಿ ಸಂಗೀತ ಗುರು ಶೀಲ ದಿವಾಕರ್ರಿಗೆ ಸುರತ್ಕಲ್ ಇಡ್ಡಿದ ಮಹಾಲಿಂಗೇಶ್ವರ ದೇವಸ್ಥಾನಡು ಗುರುವಂದನಾ ಸಂಗೀತೋಪಾಸನ ಸಭೆ ಬೊಕ್ಕ ಶ್ರದ್ಧಾಂಜಲಿ. ವಾರ್ತೆದೇವರ ಕುಡ್ಲಡ್ ಕಾನೂನು ಕಲ್ಪನಾ ಜವಂದಿಗೆ ಲೈಂಗಿಕ ಉಪದ್ರವಕೋರ್ನ ದೂರದ ಮಿತ್ ನ್ಯಾಯಾಂಗ ಬಂಧ ನುಡಿತಿನ ಆರೋಪಿ ವಕೀಲೆ KSN ರಾಜೇಶ್ ಭಟ್ಗೆ ಹೈಕೋರ್ಟ್ ಸೋಮವಾರ ಶರ್ತದ ಮಿತ್ ಜಾಮೀನು ಕೊಡ್ತು. ಕಾರಣ ಅಕ್ಟೋಬರ್ 18 ಪೊಲೀಸರು ಕೇಸ್ ಪಾಡ್ದು ಡಿಸೆಂಬರ್ 20 ಬಂಧನ ಆದಿತ್ತು. ಕುಡ್ಲಡ್ ಕಾನೂನು ಕಲ್ಪನಾ ಜವಂದಿಗೂ ಉಪದ್ರವಕೋರ್ನ ದೂರದ ಮಿತ್ ನ್ಯಾಯಾಂಗ ಬಂಧ ನುಡಿತಿನ ಆರೋಪಿ ವಕೀಲೆ KSN ರಾಜೇಶ್ ಭಟ್ಗೆ ಹೈಕೋರ್ಟ್ ಸೋಮವಾರ ಶರ್ತದ ಮಿತ್ ಜಾಮೀನು ಕೊಡ್ತುಂಡು. ಕಲ್ಪಿರಬತ್ತನ ಜವಂದಿಗೆ ಲೈಂಗಿಕ ಉಪದ್ರ ಕೊರ್ತಿ ಪನ್ಪನ ದೂರ ಇತ್ತಂಡು. ರಾಜೇಶನ ಮಿತ್ ಪೊಲೀಸರು ಅಕ್ಟೋಬರ್ 18 ಕೇಸ್ ಪಾಡ್ದಿತ್ತೇರು. ಐದು ಬೊಕ್ಕ ರಾಜೇಶ್ ತಪ್ಪದು ಏತು ನಾಡನಲ ಪೊಲೀಸರಿಗೆ ತಿಕ್ಕದಿಜ್ಜಂಡು. ದೂರು ಕೊರಿಯರೆ ಬಲ್ಲಿಂದ ಜವಂದಿನ ಪೊಡಿಪಾಯನಿಗೆ ಉರುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬೊಕ್ಕ ಪೊಲೀಸನು ಅಮಾನತ್ ಮಲ್ತದಿತ್ತಂಡು. ಆರೋಪಿ ಪದ್ರಾಡ ಆಯರ ಸಾಯಕೋರ್ನ ಇರುವೇರಿನ ಪತ್ತದಿತ್ತಂಡು. ಬಾರ್ ಕೌನ್ಸಿಲ್ ಹಿಡಿದು ರಾಜೇಶ್ ಭಟ್ನ ಅಮಾನತ್ ಮಲ್ತದಿತ್ತಂಡು. 2 ತಿಂಗಳು ಆರೋಪಿ ತೋಜಂದಾಯ ನೀಡಿದವರ ಪೊಲೀಸರು ಲುಕ್ಔಟ್ ನೋಟಿಸ್ ಜಾರಿ ಮಲ್ತಿತ್ತೇರು. ಕುಡ್ಲ ಕೋರ್ಟ್ ಬೊಕ್ಕ ಬೆಂಗಳೂರು ಹೈಕೋರ್ಟ್ಗೂ ರಾಜೇಶ್ ಭಟ್ ನಿರೀಕ್ಷಣಾ ಜಾಮೀನು ಅರ್ಜಿ ಪಾಡಂಡಲ ಅವೇನು ದೆತ್ತದಕ್ಕದೇರು. ಅಂಚದ ಆರೋಪಿ ಡಿಸೆಂಬರ್ 20 ರಾಜೇಶ್ ಭಟ್ ಮಡಿಕೇರಿ ಹಿಡಿದು ಆಂಬ್ಯುಲೆನ್ಸ್ ಬತ್ತದು ಪೊಲೀಸರಿಗೆ ಶರಣಾನಾಗ ಬಂಧನ ಮಲ್ತಿತ್ತೇರು. ಹುಷಾರಿಜ್ಜಿಂದ ಆಸ್ಪತ್ರೆಗೆ ಸೇರಡಲ ಐದು ಬೊಕ್ಕ ಕಸ್ಟಡಿಗೆ ದೆತ್ತಂದೇರು. ಕೋರ್ಟು ನ್ಯಾಯಾಂಗ ಬಂಧನ ಪಾಡ್ದು ಹಿತೆ ಹೈಕೋರ್ಟ್ ಶರ್ತದ ಜಾಮೀನು ಕೊಡ್ತುಂಡು. ಕುಡ್ಲರ್ದ ಬಳ್ಳಾರಿಗೆ ಕಲ್ಲಿದ್ದಲು ಸಾಗವಂದಿತ್ತಿನ 10 ಚಕ್ರದ ಲಾರಿ ಬುಧವಾರ ಪುಲ್ಯಕಾಂಡೆ ಮರೋಳಿ ಅಕೇರಿದ ತಿರ್ಗಸಡು ಮಗರ್ನ ಸಂಗತಿ ನಡೆದಂದು ಜಾರ್ಖಂಡದ ಜವನೆ ಡ್ರೈವರ್ ಸುಬೋಧ್ ಪನ್ಪನಾರಿಗೆ ಎಲ್ಲಿಯ ಮಟ್ಟದ ಪೆಟ್ಟಾತನು. ಕುಡ್ಲರ್ದ ಬಳ್ಳಾರಿಗೆ ಕಲ್ಲಿದ್ದಲು ದಿಂಜ ಒಂದು ಪೋಂದಿತ್ತಿನ 10 ಚಕ್ರದ ಲಾರಿ ಒಂಜಿ ಬುಧವಾರ ಪುಲ್ಯಕಾಂಡೆ ಮರೋಳಿ ಪಡೀಲ್ದ ಕೈತಲು ಎತ್ತನಗ ಡ್ರೈವರ್ನ ಪತ್ತು ತತ್ತದು ಮರೋಳಿ ಅಕೇರಿದ ತಿರ್ಗಸಡು ಮಗರದಂಡು. ಪುಲ್ಯಕಾಂಡೆ 5 ಗಂಟೆಗೆ ಲಾರಿ ಮಗರದಿತ್ತದು. ಡ್ರೈವರ್ ಜಾರ್ಖಂಡದ 21 ವರ್ಷ ಪ್ರಾಯದ ಸುಬೋಧ್ ಲಾರಿದ ಉಲೈತಿ ಕಲ್ದು ಬುರ್ದು ಅಪಗನೆ ರಕ್ಷಣಾ ಕಾರ್ಯಾಚರಣೆ ನಡಪಾದು ಡ್ರೈವರ್ನ ಪಿದೈ ಒಯ್ತಿದ್ದೀರು. ಹೈವೇ ಪೆಟ್ರೋಲಿಂಗ್ ಗಾಡಿ ದಕ್ಲು ಕದ್ರ ಅಗ್ನಿಶಾಮಕ ದಳ ನಾಗೂರಿ ಸಂಚಾರಿ ಪೊಲೀಸರು ತುರ್ತು ಕಾರ್ಯಾಚರಣೆ ನಡಪಾದು ಬಚಾವ್ ಮಲ್ತಿದ್ದೀರು. ಡ್ರೈವರ್ಗೆ ಎಲ್ಲಿಯ ಮಟ್ಟದ ಪೆಟ್ಟಾತಂಡು ಲಾರಿನ ಮಗರ್ನ ಜಾಗಡಿದು ದೆಪಾದೀರು. ಉಳ್ಳಾಲ ವಲಯದ ತೊಕ್ಕೊಟುಡು ಉಪ್ಪನ ಬರೋಡ ಬ್ಯಾಂಕ್ಗೆ ಸೇರಿನ ATM ಹಿಡಿದು ಕಾಸು ಕಂಡಿರ ಪ್ರಯತ್ನ ಮಲ್ತಿನ ಆರೋಪಿ ಕೊಪ್ಪಳ ಜಿಲ್ಲೆ ಬಾಚನಹಳ್ಳಿದ ಬೀರಪ್ಪ ಪನ್ಪನಾಯನೆ ಉಳ್ಳಾಲ ಪೊಲೀಸರ ಅಂಗಾರ ರಾತ್ರಿ ಪತ್ತದು ಕೇಸ್ ಪಾಡ್ತೀರು. ಉಳ್ಳಾಲ ವಲಯದ ತೊಕ್ಕೊಟುಡು ಉಪ್ಪನ ಬರೋಡ ಬ್ಯಾಂಕ್ಗೆ ಸೇರಿನ ATM ಹಿಡಿದು ಕಾಸು ಕಂಡಿರ ಪ್ರಯತ್ನ ಮಲ್ತಿನ ಆರೋಪಿ ಕೊಪ್ಪಳ ಜಿಲ್ಲೆ ಬಾಚನಹಳ್ಳಿದ ಬೀರಪ್ಪ ಪನ್ಪನಾಯನೆ ಉಳ್ಳಾಲ ಪೊಲೀಸರು ಅಂಗಾರ ರಾತ್ರಿ ಬಂಧನ ಮಲ್ತಿದ್ದೀರು. ರಾತ್ರಿ 2 ಗಂಟೆದ ಪೊರ್ತುಗೂ ತೊಕ್ಕೊಟುಡು ಉಪ್ಪನ ATM ಹಿಡಿದು ಬೀರಪ್ಪ ಕಾಸು ಕರಟ್ಟಾಯರ ಪ್ರಯತ್ನ ಮಲ್ತೊಂದಿತ್ತಿ. ಈ ಬಗ್ಗೆ ಮಾಹಿತಿ ಬ್ಯಾಂಕ್ ಸೆಕ್ಯೂರಿಟಿ ವಿಭಾಗದ ಅಧಿಕಾರಿಗಳು ಉಳ್ಳಾಲ ಪೊಲೀಸರಿಗೆ ಮಾಹಿತಿ ಕೊಡ್ದಿತ್ತೇರು. ಅಪಗನೆ ಜಾಗಿಗೆ ಬತ್ತನ ಉಳ್ಳಾಲ ಪೊಲೀಸ್ ಕೂಟ ATM ಹಿಡಿದು ಕಾಸು ಕಂಡಿರ ಪ್ರಯತ್ನ ಮಲ್ತದು ಸೋತುದು ಪದ್ರಾಡ ಆಯರ ತುಯಿನ ಆರೋಪಿನ ಪತ್ತದು ಕೇಸ್ ಪಾಡಿಯರು.
ಹಿಜಾಬ್ ಓದಂಟು ಈತ ದುಂಬರಿಯರ ಕಲ್ಪನಾಕ್ಲಿಡಿದು ಪಿದೈದಕ್ಕಿನ ಕುತಂತ್ರ ಉಂಡು ರಾಷ್ಟ್ರ ಬಾವುಟ ಪಾಡುನ ಜಾಗಿಡ್ ಕೇಸರಿ ಬಾವುಟ ಪಾಡುನ ಹಂತ ಮುಟ್ಟದುಂಡು ನಿಯಂತ್ರಣ ಸರ್ಕಾರದ ಕೈ ಜಾರದನೆಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ದೂರ್ದೇರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ಕುಡ್ಡಾಡು ಬುಧವಾರ ಸುದ್ದಿಗಾರರಿಡ ಪಾತಿರದು ಹಿಜಾಬ್ ಓದಂಟು ಬಜಿ ಜಿಲ್ಲೆಡ್ ಮಾತ್ರ ಅವು ಬೇತೆ ಜಿಲ್ಲೆಗಳ ಪದರದುಂಡು ಬರವು ಸಂಸ್ಥೆ ಪಂಡ ಅವಳು ಮಾತಾ ಧರ್ಮದಕ್ಲು ಬರವು ಕಲ್ಪುವೆರು ಅವು ಧರ್ಮೋಗು ಮಾತ್ರ ಇಜ್ಜಿ ಧರ್ಮೋಗು ಮಾತ್ರ ಉಪ್ಪನ ಕ್ಷೇತ್ರೋಡ್ಲ ಸೋದರತೆ ಉಂಡು ಹಿಜಾಬ್ದ ಪುದರಡು ಸಮಾಜ ಪಾಲಾಯರ ಬಲ್ಲಿಂದು ಪಂಡೇರು ಧರ್ಮ ಪಾಲು ಸಮಾಜ ಪಾಲಾಯರ ಬಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಉದ್ದೇಶ ಶಾಲೆಡ್ ಲಾಠಿ ಚಾರ್ಜ್ ಮಾಸ್ಟ್ರಿಗೆ ರಾಡ್ ಪೆಟ್ಟುಪಾಡು ನಡೆ ಮುಟ್ಟ ಎತ್ತಿನವು ಭಾರಿ ಬೇಜಾರ್ತ ಸಂಗತಿಯಿಂದ ಅರ್ಪಂಡೇರು ಈ ಓದಂಟು ಈತ ದುಂಬರಿಯರ ಕಲ್ಪನಾ ಜೋಕ್ಲಿಡಿದು ಪಿದೈದಕ್ಕಿನ ಕುತಂತ್ರ ಉಂಡು ರಾಷ್ಟ್ರ ಬಾವುಟಗೂ ಮರ್ಯಾದೆ ಕೋರ್ಪುನವು ನಮ್ಮ ಧರ್ಮ ಅಂಡ ರಾಷ್ಟ್ರ ಬಾವುಟ ಪಾಡುನ ಜಾಗಿಡ್ ಕೇಸರಿ ಬಾವುಟ ಪಾಡುನ ಹಂತಗೂ ಮುಟ್ಟುದಿರು ಮಂಡೆಡು ಒರ್ತಿಯೇ ಬನ್ನಗ ಘೇರವು ಮಲ್ತಿನಕ್ಲು ಕಲ್ಪನಕ್ಲತ್ತು ಪಿದೈದಕ್ಲಿಂದ ಆಳಪಂತಾಳು ಹಿಜಾಬ್ ಓದಂಟು ನಿಯಂತ್ರಣಡು ಸರ್ಕಾರ ಸೋತು ಬೋತುಂಡು ಬೇಲದ ಸಮಸ್ಯೆ ಬಿಲೆ ಏರ್ತೆ ಕೇಂದ್ರದ ಬಜೆಟ್ ಜನಕ್ಲೆಗ್ ಬೇನೆ ಆತಂಡು ನಡುವರ್ಗದಕ್ಲು ಪೋಡಿಗೆಡುಳ್ಳೇರು ಕೋವಿಡ್ ಸೀಕಿಡ್ದು ಪಣವು ಕಾಸು ವ್ಯವಸ್ಥೆ ಜತ್ತು ಪೋತುಂಡು ಉಂದೆಕ್ ಮಾತ ಅಧಿಕಾರೊಡುಪುನ ಸರ್ಕಾರ ಜವಾಬ್ದಾರಿ ತುಂಬೋಡು ಎಂದು ಹರೀಶ್ ಕುಮಾರ್ ಪಂಡೇರು. ಎಲ್ಲಿವರೆಗೆ ಮುಟ್ಟಿದೆ ಅಂತ ಹೇಳಿದ್ರೆ ಶಾಲೆಯಲ್ಲಿ ಲಾಠಿ ಚಾರ್ಜ್ ಆಗುವಂಥ ಪರಿಸ್ಥಿತಿಗೆ ಬಂದು ಮುಟ್ಟಿದೆ. ಶಿಕ್ಷಕರಿಗೆ ರಾಡ್ನಿಂದ ಹಲ್ಲೆ ಮಾಡುವಲ್ಲಿವರೆಗೆ ಬಂದು ಮುಟ್ಟಿದೆ. ಬೇರೆ ಬೇರೆ ಧರ್ಮದವರು ಅವರವರ ಆಚರಣೆಗಳನ್ನು ಶಾಲೆಯಲ್ಲಿ ಮಾಡುವಂಥ ವ್ಯವಸ್ಥೆಗೆ ಬಂದು ಮುಟ್ಟಿದೆ. ಹಿಂದಿನ ಕಾಲದಿಂದ ಬಂದಂಥ ಸಂಪ್ರದಾಯವನ್ನು ಮುರಿಯುವಂಥ ವಾತಾವರಣ ನಿರ್ಮಾಣ ಆಗ್ತಿದೆ. ಇದಕ್ಕೆ ಶಾಲೆಯ ವಿದ್ಯಾರ್ಥಿಗಳಿಗಿಂತ ಜಾಸ್ತಿ ಹೊರಗಿನವರ ಕುಮ್ಮಕ್ಕು ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಹೊರಗಿನವರ ಕುಮ್ಮಕ್ಕು ಇರುವಂಥದ್ದನ್ನು ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ಸಂವಿಧಾನ ನಮಗೆ ಶ್ರೇಷ್ಠವಾದದ್ದು. ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಒಂದೇ. ಸಂವಿಧಾನವನ್ನು ಕಾಪಾಡಬೇಕಾಗಿದ್ದು ನಮ್ಮೆಲ್ಲರ ಧರ್ಮ. ಸಂವಿಧಾನದಲ್ಲಿ ಏನು ಅವಕಾಶಗಳನ್ನು ಕೊಟ್ಟಿದ್ದಾರೋ ಅದನ್ನು ಯಾರೂ ಕೂಡ ನಿರಾಕರಿಸುವಂತಿಲ್ಲ. ರಾಷ್ಟ್ರಧ್ವಜಕ್ಕೆ ಗೌರವ ಕೊಡುವಂಥದ್ದು ನಮ್ಮೆಲ್ಲರ ಧರ್ಮ. ಇವತ್ತು ಬಹಳ ಬೇಸರದ ಸಂಗತಿ ಅಂದರೆ ಶಾಲೆಯ ವಠಾರದಲ್ಲಿ ರಾಷ್ಟ್ರಧ್ವಜ ಹಾರುವಲ್ಲಿ ಕೇಸರಿ ಧ್ವಜವನ್ನು ಹಾಕುವಲ್ಲಿವರೆಗೆ ನಮ್ಮ ಮಕ್ಕಳು ಬಂದು ಮುಟ್ಟಿದ್ದಾರೆ. ಬಹುಶಃ ಇದರಿಂದೇ ನಾವು ತಿಳಿಯಬಹುದು ಇದು ಬಾಹ್ಯ ಒಂದು ಪ್ರಚೋದನೆಯಿಂದ ಆಗಿದೆ ಅನ್ನುವಂಥದ್ದು ನಮಗೆ ಇಲ್ಲಿ ಅರ್ಥ ಆಗ್ತದೆ. ಬಂಟ್ವಾಳ ತಾಲೂಕು ಬಡಗಬಳ್ಳೂರದ ಶ್ರೀ ಗೋಪಾಲಕೃಷ್ಣ ಲಕ್ಷ್ಮೀನರಸಿಂಹ ದೇವಸ್ಥಾನ ಜೀರ್ಣೋದ್ಧಾರ ಆದಿತ್ತಿದೆ. ಪೆರಪ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಗಳು ನಡೆತುಂಡು. ಬುಧವಾರ ಶ್ರೀ ಗೋಪಾಲಕೃಷ್ಣ ಬೊಕ್ಕ ಲಕ್ಷ್ಮೀನರಸಿಂಹ ದೇವರನ ಅಷ್ಟಬಂಧ ಬ್ರಹ್ಮಕಲಶ ನಡೆತೆ. ಬಂಟ್ವಾಳ ತಾಲೂಕು ಬಡಗಬಳ್ಳೂರದ ಶ್ರೀ ಗೋಪಾಲಕೃಷ್ಣ ಲಕ್ಷ್ಮೀನರಸಿಂಹ ದೇವಸ್ಥಾನವನ್ನು ಪಿರ ಸಜ್ಜಿಡ್ ಕಟ್ಟದಿತ್ತಿದ್ದು ಕ್ಷೇತ್ರದ ಪೆರಪ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಗಳು ನಡೆತುಂಡು. ಬುಧವಾರ ಅಷ್ಟಬಂಧ ಬ್ರಹ್ಮಕಲಶವು ಅಟ್ಟಣೆ ಮಲ್ತಿತ್ತೇರಿ ಪೊಳಲಿ ಸುಬ್ರಹ್ಮಣ್ಯ ತಂತ್ರಿಡಿನ ಪೌರೋಹಿತ್ಯಡು ಧಾರ್ಮಿಕ ವಿಧಿವಿಧಾನಗಳನ್ನು ಕರಿತಿದ್ದು ಕಲಶಾಭಿಷೇಕ ಶುರುವಾಂಡು. ಅಕೇರಿಗೆ ಬ್ರಹ್ಮಕಲಶದ ಅಭಿಷೇಕ ನಡಪಾದು ಮಾಪೂಜೆ ಮಲ್ತೇರು. ಊರ ಪರ ಊರ ಭಕ್ತರು ಪಾಲ್ಗೊಂಡು ಶ್ರೀ ಗೋಪಾಲಕೃಷ್ಣ ಲಕ್ಷ್ಮೀ ನರಸಿಂಹ ದೇವರನ್ನ ಇಂಬುನಟ್ಟೊಂಡೇರು. ದೇವಸ್ಥಾನದ ಆಡಳಿತ ಮುಕ್ತೇಸರರು ಜಿ ವಿಷ್ಣುಮೂರ್ತಿ ಭಟ್ ಪಲ್ಲಿಪಾಡಿ, ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶ ಸಮಿತಿದ ಗುರ್ಕಾರ್ಯರು ಜಿ ಭಾಸ್ಕರ ಭಟ್ ಗಂಜಿಮಠ, ಮರ್ಯಾದಿ ಗುರ್ಕಾರ್ಯರು ಶಾಸಕರಾಯನ ರಾಜೇಶ್ ನಾಯ್ಕ್, ವಿ ರಮನಾಥ್ ಸೋಮಯ್ಯಾಜಿ, ಭಾಸ್ಕರ್ ರಾವ್ ಪಲ್ಲಿಪಾಡಿ, ಕಾರ್ಯಂತಿರು ನಾಗರಾಜ ಭಟ್ ಪಲ್ಲಿಪಾಡಿ, ಕೋಶಾಧಿಕಾರಿ ರಾಜಕೋಟ್ಯನ್ ಬೊಕ್ಕ ಮಾತ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿದ್ದರು.
ದೇವಸ್ಥಾನದ ಹಿರಿಯರು ಸುಬ್ಬರಾವ್ ಅವರ ಫ್ಯಾಮಿಲಿ ಅವರು ಪೂಜೆ ಪುನಸ್ಕಾರ ನಡೆಸಿಕೊಂಡು ಬರ್ತಾಯಿದ್ದರು. ತದನಂತರ ಈ ಹಿಂದೆ 30 ವರ್ಷಗಳಿಂದ ನಾನು ಈ ಸ್ಥಳವನ್ನು ಖರೀದಿ ಮಾಡಿ ಇದರಲ್ಲಿ ವಾಸವಾಗಿದ್ದೇನೆ. ಈಗ ಪೂಜೆ ಪುನಸ್ಕಾರ ನಡ್ಕೊಂಡು ಬಂದಿದೆ. ಇದೇ ಎರಡು ವರ್ಷದ ಹಿಂದೆ ಅಜೀರ್ಣಾವಸ್ಥೆಯಲ್ಲಿದ್ದ ಸಣ್ಣ ಗುಡಿಯ ಬಾಗಿಲು ಬಿದ್ದು ಹೋದ ಕಾರಣ ನಮಗೆ ಮುಂದೆ ತೋಚದ ಕಾರಣ ಇದನ್ನು ಜೀರ್ಣೋದ್ಧಾರ ಮಾಡುವಂಥ ಪರಿಸ್ಥಿತಿ ಎದುರುಗೊಂಡಿತ್ತು. ಆದರೂ ಇದಕ್ಕಿಂತ ಹಿಂದೆ ಕೆಲವು ವರ್ಷದಿಂದ ಆಲೋಚನೆ ಮಾಡಿಕೊಂಡೇ ಇದ್ದೆ. 8 ವರ್ಷಗಳಿಂದ ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ದೇವರ ಚಿತ್ತದಲ್ಲಿ ಆ ದೇವರ ಗುಡಿಯ ಬಾಗಿಲು ಬಿದ್ದ ಕಾರಣ ನಮಗೆ ಕೆಲಸ ಮಾಡುವಂಥ ಅನಿವಾರ್ಯ ಬಂದು ಈಗ ಪ್ರಕೃತ ಈ 1 ವರ್ಷದಲ್ಲಿ ಕಳೆದ ವರ್ಷ ಮಾರ್ಚ್ 29 ತಾರೀಕಿಗೆ ಕೆಸರುಕಲ್ಲು ಹಾಕಿ ಈಗ ನಾವು 1 ವರ್ಷದ ಒಳಗೆ ನನ್ನ ಸಂಕಲ್ಪ ಆಗಿದ್ದದ್ದು 1 ವರ್ಷದ ಒಳಗೆ ದೇವಸ್ಥಾನ ನಿರ್ಮಿಸಬೇಕು ಅಂತೇಳಿ. ಅದು ಏನೋ ನನ್ನ ಬಾಯಲ್ಲಿ ಬಂದು ಹೋಗಿದೆ. ಅದ ಪ್ರಕಾರ ಈಗ 11 ತಿಂಗಳಲ್ಲಿ ದೇವಸ್ಥಾನ ನಿರ್ಮಾಣಗೊಂಡಿದೆ. ಸಂಗೀತಗಾರ್ತಿ ಇಂಚಿಪ ದೇವೀರ್ನ ಪಾದ ಸೇರ್ನ ಗಾನಶ್ರೀ ಸಂಸದ ಶೀಲ ದಿವಾಕರ್ರಿಗೆ ಅರಿನ ಶಿಷ್ಯರಿಡ್ದು ಗುರುವಂದನಾ ಸಂಗೀತೋಪಾಸನ ಕಾರ್ಯಕ್ರಮ ಬೊಕ ಶ್ರದ್ಧಾಂಜಲಿ ಸಭೆ ಅಂಗಾರೆ ಸುರತ್ಕಲ್ ಇಡ್ಯದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ನಡೆತಿದೆ. ಇಂಚಿಪ ದೇವೇರ್ನ ಪಾದಸೇರ್ನ ಸಂಗೀತ ವಿದುಷಿ ಗಾನಶ್ರೀ ಸಂಸದ ಶ್ರೀಮತಿ ಶೀಲಾ ದಿವಾಕರ್ರಿಗೆ ಅರಣ್ಯ ಶಿಷ್ಯವೃಂದೊಡ್ದು ಗುರುವಂದನ ಸಂಗೀತೋಪಾಸನ ಕಾರ್ಯಕ್ರಮ ಅಂಗರೆ ಸುರತ್ಕಲ್ ಇಡ್ಯದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನೋಡು ನಡಪಾಯರು. ಶೀಲಾ ದಿವಾಕರ್ನ ಸೋದರಿ ಶೈಲಾ ಇತ್ತದು ಶಿಷ್ಯರಿಡ್ದು ಸಂಗೀತೋಡು ಗುರು ಶೀಲಾ ದಿವಾಕರ್ರನ್ನು ನಿಂಪು ಮಲ್ತೊಂಡಿರು. ಧಾರ್ಮಿಕ ಸಾಂಸ್ಕೃತಿಕ ಶೈಕ್ಷಣಿಕ ಸಾಮಾಜಿಕ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರಿತ್ತದು ಶೀಲಾ ದಿವಾಕರ್ರನ ಚಿತ್ರಪಟಕ್ಕೂ ಪುರ್ಪ ಪಾಡದು ಶ್ರದ್ಧಾಂಜಲಿ ಸಂದೆಯರು. ಎನ್ನ ಮೇಲೆ ಎಳ್ಳಷ್ಟು ದಯವಿಲ್ಲ ಯಾಕೆ ನಿರ್ದಯನಾದೆ ಕೆಲೋ ದೇವನೇ ಶ್ರೀಕಾಂತ ಎನ್ನ ಮೇಲೆ ಎಳ್ಳಷ್ಟು ದಯವಿಲ್ಲ ಯಾಕೆ ನಿರ್ದಯನಾದೆ ಎಲ್ಲೋ ದೇವನೇ ಮಾಂಗದನು ನಿನ್ನ ಮೊಮ್ಮಗನೇ ಅಜಮಿಳನು ಅಣ್ಣನೇ ಕಡೀಲ್ ಶ್ರೀ ವೆಂಕಟರಮಣ ಆಸ್ರಾಣ್ಯರ್ ಪಾತಿರ್ದು ಶಿಲದಿವಕರ್ ಒರೊಡದೊರನೆ ತೀರ್ನವು ಸಂಗೀತ ಲೋಕಗು ದಿಂಜಾಯರ ತೀರನ್ನ ನಷ್ಟ ಅವ್ವೇತು ಶಿಷ್ಯರನ್ನು ಸಂಪಾದನೆ ಮಲ್ತನವು ಆರಿನ ವಿಶೇಷ ಅಂದು ಪಂಡಿರು. ಇವರ ವಿಶೇಷತೆ ಏನಂತ ಕೇಳಿದರೆ ಇವರು ಬಹಳಷ್ಟು ಶಿಷ್ಯರನ್ನು ಸಂಪಾದನೆ ಮಾಡಿದ್ದಾರೆ. ಮೊನ್ನೆ ಕಟೀಲಿಗೆ ಕೂಡ ಭರತನಾಟ್ಯದ ಪರೀಕ್ಷಕರಾಗಿ ಒಂದು 7-8 ಹೆಂಗಸರೆಲ್ಲ ದೇವಸ್ಥಾನಕ್ಕೆ ಆಗಮಿಸಿದರು. ಆವಾಗ ನಾನು ಅವರಲ್ಲಿ ಹೇಳಿದೆ, ಮೊನ್ನೆ ಶೀಲಾ ದಿವಾಕರ್ ಅವರು ತೀರಿಕೊಂಡ್ರು, ಹೌದು ನಮ್ಗೆ ಗೊತ್ತಾಯಿತು, ನಾವು ಅದಕ್ಕೆ ಮಂಗಳೂರಿಗೆ ಬಂದಿದ್ದೆವು, ಅಲ್ಲೆಲ್ಲ ಹೇಳಿದರು, ಭಾಳ ಬೇಸರ ಆಯಿತು, ಬಹಳ ಒಳ್ಳೆಯ ಕಲಾವಿದೆ ಅಂತೇಳಿ. ಪ್ರದೀಪ್ ಕುಮಾರ್ ಕಲ್ಕೂರ ಪಾತಿರ್ದು ಮರನೋಡ್ದು ಬೊಕ್ಕ ದೇವಸ್ಥಾನೋಡು ಇಂಚಿನ ಗುರುವಂದನೆ ಸಂಗೀತೋಪಾಸನದ ಸೌಭಾಗ್ಯ ದೇವತಾ ಮನುಷ್ಯರಿಗೆ ಮಾತ್ರ ತಿಕ್ಕುಣು ಪಂಡಿರು. ಮರಣದ ನಂತರ ಇಂತಹ ಸೌಭಾಗ್ಯ ದೇವರ ಸಾನ್ನಿಧ್ಯದಲ್ಲಿ ಸ್ವಾಮಿ
ಅದು ಬಹುಶಃ ದೇವತಾ ಪುರುಷರಿಗೆ ಮಾತ್ರ ಸಿಗಲಿಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತೇನೆ ಬಂಧುಗಳು. ಎಲ್ಲರಿಗೆ ಸಾಧ್ಯ ಇಲ್ಲ. ಮರಣ ಕಟ್ಟಿಟ್ಟದ್ದೇ. ಆದರೆ ಶೀಲಾದಿವಾಕರ್ ಅವರು ಹೋದಂತಹ ಅವರ ಪ್ರಾಯ ಅಥವಾ ಸಂದರ್ಭ ಅದು ನಮ್ಮೆಲ್ಲರಿಗೂ ಒಂದು ಅರ್ಥದಲ್ಲಿ ದಿಗ್ಭ್ರಮೆಯನ್ನು ಉಂಟು ಮಾಡಿದೆ ಅಂತ ಹೇಳಿದರೆ ತಪ್ಪಾಗ್ತದೆ. ಅವರು ಸಂಸಾರಕ್ಕೆ ಮಾತ್ರ ಅಲ್ಲ, ಋಣ ತೀರಿಸುವಂಥ ಕೆಲಸವನ್ನು ನಾವು ಈ ಸ್ವರೂಪದಲ್ಲಿ ಮಾಡ್ತಾ ಇದ್ದೇವೆ ಅಷ್ಟೇ. ಡಾಕ್ಟರ್ ಎಂ ಮೋಹನ ಆಳ್ವ ಪಾತಿರ್ದು ಅರಿನ ಮೋನೆ ತೆಲಿಕೆ ಗಂಭೀರತೆ ಹಿತಮಿತ ಪಾತಿರಡು ಸಂಗೀತ ನಡಪಾದು ಕುರ್ನಿನು ಮರಪ್ಯರ್ನೆ ಸಾಧ್ಯ ಇಜ್ಜಿ ಬೆದ್ರಡು ನುಡಿಸೀರಿ ಸೇರಿನಂಚ ಪಾಕ ಕಾರ್ಯಕ್ರಮಗಳು ಪಾಲ್ದೆ ತುಂದಿರಿಂದ ಪಂಡಿರು. ಅವರು ನೋಡುವಾಗ ನನಗಂತೂ ಅವರ ಒಂದು ಇಡೀ ಒಂದು ನಮ್ಮ ಭಾರತೀಯ ನಾರಿ ಅಂತೇಳಿ ಒಂದು ಮಾತು ಹೇಳಿದರು, ನಾನೊಂದು ಒಪ್ಪುವ. ಅವರ ಮುಖ, ಅದರಲ್ಲಿರುವಂಥ ಒಂದು ನಗು, ಆ ಗಂಭೀರತೆ, ಎಷ್ಟು ಹಿತಮಿತವಾದ ನಮ್ಮ ಒಂದು ನಡವಳಿಕೆ, ಇದನ್ನು ಅವರು ಪ್ರಸ್ತುತಪಡಿಸುವಂಥ ಆ ಕಾರ್ಯಕ್ರಮ, ಇದನ್ನು ನಾವು ಆಮೇಲೆ ಆ ತಲೆಯಲ್ಲಿ ಒಂದು ಮಲ್ಲಿಗೆ ಹೂವನ್ನು ಇಟ್ಟುಕೊಂಡು ಅವರ ಒಂದು ಮುಖವನ್ನು ನನಗೆ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ಮುಖ ಅದು. ಹರಿಕೃಷ್ಣ ಪುನರೂರು, ಡಾಕ್ಟರ್ ಎಂ ಪ್ರಭಾಕರ ಜೋಶಿ, ಭುಜಬಲಿ ಧರ್ಮಸ್ಥಳ ಇಂಚ ನಾಯಕರು, ವಿದ್ವಾಂಸರು, ಬೇತೆ ಬೇತೆ ಸಂಗೀತ ನಾಟ್ಯ ಸಂಸ್ಥೆನ ನಿರ್ದೇಶಕರು, ಗುರುಕುಲು ಪಾಲ್ದೆ ತುಂಡಿರು. ಶೀಲಾ ದಿವಾಕರನ ಕಂಡನಿ ದಿವಾಕರ್ ಲಕ್ಷ್ಮಣರಾವ್, ಮಗಳ ನವ್ಯ ದಿವಾಕರ್, ಮಗೆ ಧೀರಜ್ ದಿವಾಕರ್ ಬೊಕ ಇಲ್ಲದಕ್ಲು ಒಟ್ಟುಗಿತ್ತೀರು. ಕುಡ್ಲ ಉರುವಸ್ಟೋಳದ ಶ್ರೀ ಮಹಾಗಣಪತಿ ದೇವಸ್ಥಾನದ ವರ್ಷದ ಜಾತ್ರೆದ ಪುರ್ತರು ಶ್ರೀ ಗಣೇಶ್ ಕಟ್ಟೆ ಸೇವಾ ಸಮಿತಿ ದಡ್ಡಲಕ್ಕಾಡ ಮುಕ್ಲು 29ನೇ ವರ್ಷದ ಶ್ರೀ ಗಣೇಶ ಕಟ್ಟೆ ಪೂಜೆ ಉಚ್ಚಯ ಅಂಗಾರ ರಾತ್ರಿ ನಡಪಾಯರು. ಈ ಪುರ್ತುಡು ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಕುಡ್ಲ ಉರುವಸ್ಟೋರ್ದ ಶ್ರೀ ಮಹಾಗಣಪತಿ ದೇವಸ್ಥಾನದ ವರ್ಷದ ಜಾತ್ರೆದ ಪುರ್ತುಡು ಶ್ರೀ ಗಣೇಶ ಕಟ್ಟೆ ಸೇವಾ ಸಮಿತಿ ದಡ್ಡಲ್ಕಾಡ್ ಕುಡ್ಲ ಮುಕ್ಲು 29ನೇ ವರ್ಷದ ಗಣೇಶ ಕಟ್ಟೆ ಪೂಜೆ ಉಚ್ಚಯನ್ನು ಅಂಗರೆ ರಾತ್ರಿ ಆಚರಣೆ ಮಲ್ತಿತ್ತೇರು. ಶ್ರೀ ಮಹಾಗಣಪತಿ ದೇವರನ ಕಟ್ಟೆ ಬಲಿ ಉಚ್ಚಯ ನಡಪಾದು ಮಾಪೂಜೆ ಮಲ್ತದು ಭಕ್ತರಿಗೆ ಪ್ರಸಾದ ಕುರಿಯರು. ಈ ಪೊರ್ತುಡು ನಡತ್ನ ಸಾಧಕರಿಗೆ ಸಮ್ಮಾನ ಕಾರ್ಯಕ್ರಮಟು ವಿನಯನೇತ್ರ ದಡ್ಡಲ್ಕಾಡ್ ಎದ್ಕೊಂಡಿರು. ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸುದರ್ಶನ್ ಮೂಡುಬಿದ್ರೆ, ಕಾರ್ಪೊರೇಟರ್ ಮಾಜಿ ಮೇಯರ್ ಶಶಿಧರ ಹೆಗ್ಡೆ, ಜಿಲ್ಲಾ ಪಂಚಾಯತ್ ಊತ್ ಗುರ್ಕಾರ್ದಿ ಕಸ್ತೂರಿ ಪಂಜ ಬಿನ್ನೆರಾದಿತ್ತಿರು. ಮಾಸ್ಟರ್ ಪದಕಣ್ಣಾಯ ಕುಸ್ತಿ ಮಾಸ್ಟರ್ ಈಶ್ವರ ದಡ್ಡಲ್ಕಾಡ್, ಕಚ್ಚೂರ ಮಾಲ್ದಿ ಕ್ಷೇತ್ರದ ಆಡಳಿತ ಮುಕ್ತೇಸರರು ಶಿವಪ್ಪ ನಂತೂರು ಮುಕ್ಲೆಗ್ ಸಮ್ಮಾನದ ಮರ್ಯಾದೆ ಮಲ್ತೇರು. ಸುದರ್ಶನ್ ಮೂಡುಬಿದ್ರೆ ಬೊಕ ಶಶಿಧರ ಹೆಗ್ಡೆ ಕಾರ್ಯಕ್ರಮವನ್ನು ಉದ್ದೇಶಿಸಿದ ಪಾತೇರಿಯರು. ಭಕ್ತರು ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟರೆ ಭಗವಂತ ಹಿಂದಿಂದ 2 ಹೆಜ್ಜೆಯನ್ನು ಭಕ್ತರನ್ನು ಮುಂದಕ್ಕೆ ತಳ್ತಾನಂತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಶ್ರೀ ಮಹಾಗಣಪತಿ ಪ್ರಕೃತಿಯ ದೇವರು. ಏಕೆಂತೇಳಿದರೆ ನಮ್ಮೆಲ್ಲರ ಬದುಕು ಪ್ರಕೃತಿಯ ಜೊತೆಗೆ ಇದೆ. ಹಿರಿಯರು ನಮ್ಮನ್ನು ಪ್ರಕೃತಿಯ ಜೊತೆಗೆ ಜೀವನ ಮಾಡಲಿಕ್ಕೆ ಕಲಿಸ್ಕೊಟ್ಟಿದ್ದಾರೆ. ಆದರೆ ಬಹಳ ಮುಖ್ಯವಾಗಿ ಗಣಪತಿ ಎನ್ನುವಂಥದ್ದು ಅದು ಪ್ರಕೃತಿಗೆ ಸಂಬಂಧಪಟ್ಟಂಥ ದೇವರಾಗಿರುವುದರಿಂದ ಆ ಭಗವಂತನ ಅನುಗ್ರಹದಿಂದ ನಮ್ಮೆಲ್ಲರ ವಿಘ್ನಗಳು ಅದು ನಿವಾರಣೆ ಆಗಬೇಕು. ಶ್ರೀ ಮಹಾಗಣಪತಿ ದೇವಸ್ಥಾನ ಉರುವಸ್ಟೋರ್ ಇಲ್ಲಿ ಸ್ಥಾಪನೆ ಆದ ನಂತರ ವರ್ಷದಿಂದ ವರ್ಷಕ್ಕೆ ಗಣಪತಿ ದೇವರ ಆಶೀರ್ವಾದದಿಂದ ಈ ಪರಿಸರ ಭಾಳಷ್ಟು ಉತ್ತಮವಾಗಿ ಬೆಳೆದಿದೆ. ಜೊತೆಗೆ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ಹಂತ ಹಂತವಾಗಿ ದೇವಸ್ಥಾನ ಭಾಳಷ್ಟು ದೇವರ ಆಶೀರ್ವಾದದಿಂದ ಭಾಳಷ್ಟು ಎತ್ತರಕ್ಕೆ ಬೆಳೆದು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು
ಮಾದರಿಯಾದಂಥ, ಅದರಲ್ಲೂ ವಿಶೇಷವಾಗಿ ಬಹಳಷ್ಟು ಕಾರಣಿಕವುಳ್ಳದಂಥ ಒಂದು ದೇವಸ್ಥಾನವಾಗಿ ರೂಪುಗೊಂಡಿದೆ. ಶ್ರೀ ಗಣೇಶ್ ಕಟ್ಟೆ ಸೇವಾ ಸಮಿತಿಯ ಪ್ರಸನ್ನ ದಡ್ಡಲ್ಕಡ್, ಯಶವಂತ ಡಿ, ಪ್ರವೀಣ್ ಡಿ, ಸದಾನಂದ ಕಾಟಿಪಳ್ಳ, ಸುಧಾಕರ್, ಆನಂದ, ಮನೋಜ್ ಕೋಡಿಕಲ್, ಅನಿಲ್, ಚೇತನ್, ಗಣೇಶ್ ಕಾರ್ಯಕ್ರಮ ಇತ್ತೀರು. ಸಂಗೀತ ಕಾರ್ಯಕ್ರಮ ನೂಪು ಪ್ರಸಾದ ಸೇವೆ ಅಟಣೆ ಆದಿತ್ತು. ಕುಡ್ಲದ ನೀರ್ಮಾರ್ಗ ಶಾಂತಿ ಗುರಿತ ರಾಹುಗುಳಿಗ ಕೋಡ್ದಬ್ಬು ಪರಿವಾರ ದೈವಲನ ದೈವಸ್ಥಾನಡು ಪಿರ ಪ್ರತಿಷ್ಠೆ ಸಾನ್ನಿಧ್ಯ ಕಲಶಾಭಿಷೇಕದ ಧಾರ್ಮಿಕ ಕಾರ್ಯ ನಡೆದುಂಡು. ಅಂಗಾರೆ ಭಕ್ತರು ಪುದೆ ಕಾಣಿಕೆ ಸಮರ್ಪಣೆ ಮಲ್ತೇರು. ತುಳುನಾಡು ಸತ್ಯೊಲಿ ನಾಡು ಧರ್ಮದ ಬೋಡು. ತುಳು ಜನಪ್ಲಿನ ಒವ್ವೆ ಕಾರ್ಯ ಒಪ್ಪಡು ದೈವಲಿನ ದುಂಬುದಿ ಒಂದು ನಡಪಾವಿರು. ಸಾನ ಮಾಡ ಕಟ್ಟೆ ಭಂಡಾರದ ಇಲ್ಲಿ ಇಂಚ ವೇತು ಸಾನ್ನಿಧ್ಯೇಡು ತನ್ಕಲು ನಮ್ಮೊಂದು ಬತ್ತಿನ ಸತ್ಯೊಳಗೆ ಸಂಕ್ರಾಂತಿ ತಂಬಿಲ ವರ್ಷದ ಕೋಲ ನೇಮ ಬಂಡಿ ಉಚ್ಚಯ ವಿಶೇಷವಾದ ಧರ್ಮನೇಮ ಕುರೊಂದು ಬತ್ತನಕ್ಲು ತುಳುನಾಡ ಜನಮಾನಿಲು. ಕುಡ್ಲದ ನೀರ್ಮಾರ್ಗ ಶಾಂತಿ ಗುರಿತ ರಾಹುಗುಡಿಗ ಕೋಡ್ದಬ್ಬು ಪರಿವಾರ ದೈವಲಿನ ದೈವಸ್ಥಾನಡು ಪಿರ ಪ್ರತಿಷ್ಠೆ ಸಾನ್ನಿಧ್ಯ ಕಲಶಾಭಿಷೇಕದ ಸಂಭ್ರಮ ನಿಲೆ ಉರ್ದಡು. ರಾಹುಗುಳಿಗೆ ಕೋಡ್ದಬ್ಬು ತನ್ನಿಮಾಣಿಗ ಚಾಮುಂಡಿ ಕತ್ತಲೆಕಾನದ ಗುಳಿಗೆ ಬುಕ ಪಂಜುರ್ಲಿನ ಆರಾಧನೆ ಈ ಸಾನ್ನಿಧ್ಯುಡು ನಡತೊಂದಿತ್ತದು. ಅಂಗಾರೆಡ್ದು ಫೆಬ್ರವರಿ 11 ಮುಟ್ಟ ಬೊಲ್ಮಾರಗುತ್ತು ಶಶಿಧರ ಭಟ್ರಿನ ಪೌರೋಹಿತ್ಯುಡು ಧಾರ್ಮಿಕ ಕಾರ್ಯಲು ಅಟ್ಟಣೆ ಮತ್ತಿದ್ದರು. ಅಂಗಾರೆ ಮಧ್ಯಾಹ್ನದ ಬುಕ ಪುದೆ ಕಾಣಿಕೆ ಸಮರ್ಪಣೆದ ಮೆರವಣಿಗೆ ನೀರ್ಮಾರ್ಗದ ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂದಿರಡು ಪಿದಾಡದು ದೈವಸ್ಥಾನಗೂ ಬತ್ತಂಡು. ಬಯ್ಯಗು ಉಗ್ರಾಣ ಮೂರ್ತ ಪಾಕಶಾಲೆ ಉದಿಪನಾಡಿ. ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶ ಸಮಿತಿದ ಗುರ್ಕಾರ್ಯರು ಪದ್ಮನಾಭ ಕೋಟ್ಯನ್ ಪಾತಿರ್ದು ಕಾರ್ಯಕ್ರಮದ ಬಗ್ಗೆ ತಿರುಪಾಯರು. ಈ ಕ್ಷೇತ್ರ ಅಂದರೆ ಸುಮಾರು ಒಂದು 400 ವರ್ಷಗಳ ಇತಿಹಾಸ ಇದ್ದಂಥ ಕ್ಷೇತ್ರ. ಪ್ರತಿ ಗ್ರಾಮದಲ್ಲಿ 1-3-4 ಕೋರ್ದಬ್ಬ ದೈವಸ್ಥಾನ ಇದ್ದರೆ ನಮ್ಮ ನೀರ್ಮಾರ್ಗ ಪ್ರದೇಶದಲ್ಲಿ ಒಂದೇ ಒಂದು ಕೋರ್ದಬ್ಬ ದೈವಸ್ಥಾನ. ಎಲ್ಲ ಕ್ಷೇತ್ರ ಒಂದು ಹಿಂದೂಯೇತರ ಒಂದು ಇದು ಮಾಡಿದರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಪ್ರಥಮವಾಗಿ ನಾವೊಂದು ಗೌರವ ಕೊಡದಿದ್ದರೆ ಮುಸ್ಲಿಂ ಸಮಾಜದವರಿಗೆ ಇವತ್ತು ಕೊಡುವಂಥ ವಿಚಾರ. ಇಲ್ಲಿ ನಮ್ಮ ದೈವ ಬಂದು ರಾವು ಹಾಗಾದರೆ ಅವರು ಒಂದು ಕೋಳಿ ಕೊಡದಿದ್ದರೆ ಪ್ರಥಮವಾಗಿ ನಮ್ಮ ಮುಸ್ಲಿಂ ಸಮಾಜದವರಿಗೆ ಅವರದೊಂದು ಅದರ ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ನೋಡಿ ಇಲ್ಲಿ ಚಾಮುಂಡಿ ಅಮ್ಮನ ಒಂದು ಆ ಗ್ರಿಲ್ ಎಲ್ಲ ಸ್ಟೀಲ್ನ ಎಲ್ಲ ಮಾಡಿದ್ದು ಒಂದು ಮನ್ಸೂರ್ ಅಂತ ಒಬ್ಬ ಮುಸ್ಲಿಂ ಸಮಾಜದ ವ್ಯಕ್ತಿ. ಇಲ್ಲಿ ನೋಡಿ ನಾವೊಂದು ಗ್ರೈನರ್ ಒಳಗೆ ಕೋರ್ದಪ್ಪ ಒಂದು ದೈವಸ್ಥಾನದ ಹೊರಗಡೆ ಗ್ರೈನೇಟ್ ಎಲ್ಲ ಹಾಕಿದ್ದು ಒಂದು ಅಬ್ದುಲ್ ಖಾದರ್ ಅಂತ ಒಬ್ಬ ವ್ಯಕ್ತಿ. ಅಂದರೆ ಇಲ್ಲಿ ಜಾತಿ ಧರ್ಮ ಇಲ್ಲದೆ ಎಲ್ಲರೂ ಒಂದು ಸಾಮರಸ್ಯದ ಜೀವನ. ನಾವು ಇಲ್ಲಿಂದ ನೋಡಿ ಗಮನಿಸಿದ್ದಿದ್ದರೆ ಬಿತ್ತುಬಾದೆ ತನಕ ಒಂದು ಲೈಟಿಂಗ್ ವ್ಯವಸ್ಥೆ ಮಾಡೋದಿದ್ದರೆ ಒಂದು ನಮ್ಮ ಮಸೀದಿಯ ಬದ್ರಿಯಾ ಜುಮ್ಮಾ ಮಸೀದಿ ಬಿತ್ತುಬಾದೆ ಅವರು ಮಾಡುವಂಥ ವಿಚಾರ, ಅನ್ನ ಸಂತರ್ಪಣೆ ಮಾಡುವಂಥ ಧಾರ್ಮಿಕ ಸಭಾ ಕಾರ್ಯಕ್ರಮ ಇರ್ಬೋದು, ಅಲ್ಲದ್ರೆ ನಮ್ಮ ಉಗ್ರಾಣ ಮಾಡುವಂಥ ವಿಚಾರ ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಎಲ್ಲ ಒಂದು ಕ್ರಿಶ್ಚಿಯನ್ ಸಮಾಜದವರು ನಮಗೆ ಕೊಟ್ಟಂಥ ವಿಚಾರ ಎಲ್ಲ ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು. ಯಾಕೆಂದರೆ ನಾವು ಈ ಹೊತ್ತಿಗೆ ಉಲ್ಲೇಖ ಮಾಡೋದು ಅಂದರೆ ಎಲ್ಲ ಧರ್ಮದವರು ನಾರಾಯಣ ಗುರುಗಳ ತತ್ವ ಕೂಡ ಆಗಿ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು, ಆ ರೀತಿಯಲ್ಲಿ ಈ ನಮ್ಮ ಕಾರ್ಯಕ್ರಮಗಳು ನಡೀತಾ ಉಂಟು. ನಿರ್ಮಾರ್ಗ ಸುತ್ತಮುತ್ತಲು ಒಂಜಿ ಕೋಡದಬ್ಬು ದೈವಸ್ಥಾನ ಶಾಂತಿ ಗುರಿಟಿದೆ. ಜೀರ್ಣೋದ್ಧಾರ ಆವಂದೆ 40 ವರ್ಷ ಆಂಡು. ಶಾಂತಿ ಗುರಿತ ಈ ದೈವಸ್ಥಾನಗೂ ಜಾತಿ ಧರ್ಮ ಭೇದದ ಅಂತೆ ಭಕ್ತರು ಬರೊಂದಿತ್ತಿದೆ. ಬ್ರಹ್ಮಕಲಶಗೂ ಮುಸಲ್ಮಾನರು ಕ್ರಿಸ್ತಂದಕ್ಕೂ ಸಹಾಯ ಸಹಕಾರ ಕೊಡ್ತೀರಿ. ಕುಡ್ಲ ಬೋಳಾರದ ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನೋಡು ಅಂಗಾರ ರಾತ್ರಿ ಪಾವಂಜೆ ಮೇಳದು ಶ್ರೀದೇವಿ ಮಹಾತ್ಮೆ ಸೇವೆ ಆಟ ನಡೆತ್ತದೆ.
ಈ ಪೊರ್ತುಡು ಆಟದ ಹಿರಿಯ ವೇಷಧಾರ ಬೋಳಾರ ಸುಬ್ಬಯ್ಯ ಶೆಟ್ರಿಗೆ ಸಾಯಿ ಪ್ರೊಡಕ್ಷನ್ಸ್ ಆ್ಯಂಡ್ ಈವೆಂಟ್ ಕಂಪನಿದ ನೀಡಿದೆ ಬೋಳಾರ ಪ್ರಶಸ್ತಿ ಕೊರದು ಸಮ್ಮಾನದ ಮರ್ಯಾದೆ ಮಲ್ತೇರು. ಕುಡ್ಲ ಬೋಳಾರದ ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನಗಳು ಅಂಗರೆ ಬಯ್ಯಡ್ದ ರಾತ್ರಿ ಮುಟ್ಟ ಜ್ಞಾನಶಕ್ತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪ್ರಸಾದಿತ ಯಕ್ಷಗಾನ ಮಂಡಳಿ ನಾಗವ್ರಜ ಕ್ಷೇತ್ರ ಪಾವಂಜೆ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಆಟ ಆಟಣೆ ಮಲ್ತಿದ್ದೀರು. ಬೆಳ್ಳಿಪಾಡಿ ಸತೀಶ್ ರೈ ಬೊಕ ಶೋಭಾ ಸತೀಶ್ ರೈ, ಸಾಯಿ ಶರಣ್ ರೈ ಬೊಕ ಸಾಹಿಲ್ ರೈ ಮುಕ್ಲಿನ ಸೇವೆದ ರೂಪಡು ಅಟ್ಟಣೆ ಮಲ್ತಿನ ಆಟದ ಪೊರ್ತುಡು ಆಟದ ಹಿರಿಯ ವೇಷಧಾರ ಬೋಳಾರ ಸುಬ್ಬಯ್ಯ ಶೆಟ್ರಿಗೆ ಸಾಯಿ ಪ್ರೊಡಕ್ಷನ್ ಆ್ಯಂಡ್ ಈವೆಂಟ್ ಕಂಪನಿ ಹಿಡಿದು ಬೋಳಾರ ಪ್ರಶಸ್ತಿ 2022 ಕುರಿದು ಮರ್ಯಾದೆ ಪಣವು ಬೊಕ ಭ್ರಮರಾಂಬಿಕೆನ ಬೊಳ್ಳಿದ ಪದಕದೊಟ್ಟುಗು ಸಮ್ಮಾನದ ಮರ್ಯಾದೆ ಮಲ್ತೇರು. ಒಟ್ಟುಗು ಅರೆನ ಬೊಡೆದಿಗ್ಲ ಮರ್ಯಾದೆ ಸಂದಾಯಿತ ಮಲ್ತೇರು. ಕರಿನ 5 ವರ್ಷಲಿಡು ಕರ್ನಾಟಕ ಕದ್ರಾ ಸುಂಕದ ಕಟ್ಟೆ ಮೇಲೊಲಿಡು ವೇಷಧಾರಿಯಾದ ಮಲ್ಲ ಪುದರ್ ಪಡೆದಿನ ಬೋಳಾರ ಮಾರಿಗುಡಿ ಶ್ರೀ ಸರಸ್ವತಿ ಯಕ್ಷಗಾನ ಸಂಗುಡು ದುಂಬು ಗುರಿಕಾರೆ ಬೊಕ್ಕ ಕಲಾವಿದರಾದಿತ್ತಿನ ಬೋಳಾರ ಸುಬ್ಬಯ್ಯ ಶೆಟ್ರು ಇತ್ತೆ ಬಾಳ ಬೆಂಕಿನಾಥೇಶ್ವರ ಮೇಳೋಡು ಬೇನೊಂದುಲ್ಲಿರು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸದಸ್ಯರು ಕದ್ರ ನವನೀತ ಶೆಟ್ಟಿ ಕಲಾವಿದರನ್ನು ಪೊಲಬ್ ಮಲ್ತು ಕೊರ್ದು ಮೆಚ್ಚುಗೆ ತಿರಿಪಾಯರು. ಈ ಗುರು ಹಿರಿಯರ್ನಕ್ಲ ಮತ್ತು ಆಶೀರ್ವಾದ ಇತ್ತು ನಡೆದಾದು ಈ ಕಾರ್ಯಕ್ರಮ ಇನ್ನಿಲ್ಲ ಈ ಗಳಿಗೆ ನಡಪೈರ ಅನುಕೂಲ ಆದ ಬರ್ತಿಲ್ಲ ಹಿರಿಯಾಕಲು ಎಡ್ಡೆ ಆಶೀರ್ವಾದ ಮಾಡ್ತೇನೆ ಹಿಡ್ದಾದು ಇನಿ ಕಾನಗ ನವನಾಥ್ ಸಿಟ್ಲಮನ ಎಣ್ಣ ಮಿತ್ರ ಯಾರನ್ನ ಪೊಪ್ಪನ ಕಾಲ ಹೊಟ್ಟಿಂಚಲ್ಲ ಆರನ್ನ ಒಟ್ಟಿಗೆ ಅರ್ಥಮತ ಪಂತೆಯಾನು ಅಂಚನ ಯೋಗ ಭಾಗಿ ನೀ ಕೂಡಿದು ಬೈದನು ಯಾನು ಪುಟ್ಟಿದ ಬರ್ತೇನೆ ಊರು ಈ ಸನ್ಮಾನ ಸಿಕ್ಕಿದ ಮಂಡ ಯಾನು ನಮ್ಮದು ಬರ್ತೇನೆ ಕಲಾದೇವಿಯ ಆರಾಧ್ಯ ಮೂರ್ತಿಗೆ ಸಿಕ್ಕಿನ ಸನ್ಮಾನ ಅಂದು ಸಂತೋಷದ ಸ್ವೀಕಾರ ಮಾಡ್ತದೆ. ಮಾತೆರೆಗಳ ಈ ಕಾರ್ಯಕ್ರಮ ಈ ಸಂಘಟಕರಿಗೆ ಮಾತ್ರ ಇಂಚಿನ ಸಾವಿರಾರು ಸನ್ಮಾನ ಮಲ್ಪನ ಸೌಭಾಗ್ಯವನ್ನು ಮಾರಿಯಮ್ಮ ದೇವಿ ಅನುಗ್ರಹ ಮಲ್ಪಡ ಬಂದು ಯಾನ್ ರೆಡ್ಡಿ ಪಾತ್ರ ವಿರಾಮ ಕೊಡ್ತೀನಿ. ಬೆಳ್ಳಿಪಾಡಿ ಸತೀಶ್ ರೈ, ಶೋಭಾ ರೈ, ಸಾಯಿ ಶರಣ್ ರೈ, ಸಾದೂರು ಕಲ್ಲಂಜ ಶಂಕರ್ ಶೆಟ್ಟಿ, ನಮ್ಮಕುಡ್ಲದ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೆರ, ತಾರನಾಥ ಶೆಟ್ಟಿ ಬೋಳಾರ, ಪ್ರದೀಪ್ ಆಳ್ವಕದ್ರ, ಮುಲ್ಕಿ ಕರುಣಾಕರ ಶೆಟ್ಟಿ, ಅಶೋಕ್ ಶೆಟ್ಟಿ ಮಾರಿಗುಡಿ ಕಾರ್ಯಕ್ರಮ ಹೊಡಿತೇರು. ಸಾಯಿ ಪ್ರೊಡಕ್ಷನ್ದ ಸಾಹಿಲ್ ರೈ ಬೊಕ್ಕ ಸುಷ್ಮಿತಾ ರೈ ಕಾರ್ಯಕ್ರಮ ಸುಧಾರಿಕೆ ಮಾಡ್ತೇರು. ಊರ ಪರ ಊರ ಆಟದ ಅಭಿಮಾನಿಲು ಸೇವಾ ಕರ್ತರಿನ ಸಂಸಾರ ಬೊಕ್ಕ ಕುಟುಂಬದಕ್ಲು ಬಂಧುಲು ಪಾವಂಜೆ ಮೇಳದ ಶ್ರೀದೇವಿ ಮಹಾತ್ಮೆ ಆಟ ತುಗಿಯರು. ಸಮರ ಸಮರ್ಥನಾದ ಧಾಮಗ ಮಹಿಷಾಡಿದ್ದಾನೆ, ಅವನೇ ಸಾಕು. ಅವನನ್ನೇ ಕರೆದು ಸಮಸ್ತ ವಿಚಾರಗಳನ್ನು ಅರಿಹಿನ ಮಗದ್ದು ಕತ್ತಿಯನ್ನು ಕಾಡಿಸ್ತೇನೆ ಮಗನೇ ಮಹಿಷ. ಮುಂದೆ ನಿಂತವರು ಸಾಮಾನ್ಯರೆಂಬುದಾಗಿ ಭಾವಿಸಬೇಡ. ಇತ್ತೆ ಕುಡುರ ಮುಖ್ಯಾಂಶಗಳು.
ರಾಷ್ಟ್ರ ಬಾವುಟ ಪಾಡೋಣ ಜಾಗಿಡ್ ಕೇಸರಿ ಬಾವುಟ ಪಾಡೋಣ ಹಂತ ಮುಟುದುಂಡು ಹಿಜಾಬ್ ಓದಂಡ್ರೆ ನಿಯಂತ್ರಣ ಸರ್ಕಾರದ ಕೈ ಜಾರ್ದಿದೆ ಕೂಡಲ ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಹರೀಶ್ ಕುಮಾರ್. ನೀರ್ಮಾರ್ಗ ಶಾಂತಿಗುರಿ ದೇವಸ್ಥಾನಡು ಪಿರ ಪ್ರತಿಷ್ಠೆ ಕಲಶಾಭಿಷೇಕವು ಅಟ್ಟಣೆ ಪುದೆ ಕಾಣಿಕೆ ಸಮರ್ಪಣೆ. ಬೋಳಾರ ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನದ ಪಾವಂಜೆ ಮಿಡಿದು ಶ್ರೀದೇವಿ ಮಹಾತ್ಮೆ ಸೇವೆ ಆಟ. ಸಾಯಿ ಪ್ರೊಡಕ್ಷನ್ಸ್ ಆ್ಯಂಡ್ ಈವೆಂಟ್ ಕಂಪನಿ ಹಿಡಿದು ಬೋಳಾರ ಸುಬ್ಬಯ್ಯ ಶೆಟ್ಟರಿಗೆ ಬೋಳಾರ ಪ್ರಶಸ್ತಿದ ಮರ್ಯಾದೆ. ಗಾನಶ್ರೀ ವಿದುಷಿ ಸಂಗೀತ ಗುರು ಶೀಲಾ ದಿವಾಕರ್ರಿಗೆ ಸುರತ್ಕಲ್ ಇಡ್ಡಿದ ಮಹಾಲಿಂಗೇಶ್ವರ ದೇವಸ್ಥಾನಡು ಗುರುವಂದನಾ ಸಂಗೀತೋಪಾಸನ ಸಭೆ ಬೊಕ್ಕ ಶ್ರದ್ಧಾಂಜಲಿ. ಇಡಗಿನಿತ ನಮ್ಮ ಕುಡ್ಲ ಆತಳು ವಾರ್ತೆಲ್ಲ ಮುಗಿಂಡೆ ನನ್ನ ರಾತ್ರಿ ಸುದ್ದಿ ಬೊಕ್ಕ ಮನರಂಜನೆಗೆ ಹತ್ತು ಒಂದಿಬ್ಳೆ ನಮ್ಮ ಕುಡ್ಲ 24/7 ಸೊಲ್ಮೇಲೆ.